ரெண்டு வாரண்டா வண்டிರು ಅವರಿಗೆ ಆಂಡ ಸೌಜನ್ಯದ 15 ವರ್ಷದ ಕೇಸ್ ಆರೋಪಿಂದ ಬಂದಿತ್ತಿನ ನಿರಪರಾಧಿ ಎಟ್ಟಿದೆ ಇವತ್ತು ನಾನು ಎನ್ನ ಮಿತ್ತು ಈ ಕಾಮಂದಗಳು ಕೊರತು ಸುಳ್ಳು ದಾಖಲೆ ಮತ್ತು ತುಳ್ಳು ಪಂಡಲು ಕೊರತು ನಂಚಿತ್ತನ ಕೇಸ್ ನನ್ನ ಲೈನ್ ಕೇಸ್ ಬಾಕಿ ಮೊಬೈಲ್ ಏನಾಯ್ಕೋಸ್ಕರ ಈ ತಡಪೆದಚ್ಚಿದ್ದ ಮೊಬೈಲ್ ಪತ್ತು ನಾನೇ ಪಂಡ ಈ ದೇಶದ ಕಾನೂನು ಹಂಚೊಂಡೊಂದು ನಮ್ಮ ಪೂರ ಮುಗ್ದರ್ನಾಗಲಿ ಕಾನೂನಿಗೆ ಉಳ್ಳವರಿಗೆ ಕಾನೂನು, ಪಾಪದ ಜನಗಳಿಗೆ ಈ ದೇಶದಲ್ಲಿ ಕಾನೂನಿನ ಸುವ್ಯವಸ್ಥೆ ಇಲ್ಲ, ಅವ್ಯವಸ್ಥೆ ಮಾತ್ರ. ನಾವು ನೋವಿನೆಂದು ಹೇಳುವುದು ಬಂಧುಗಳೇ, ನಮ್ಮ ಹೊಟ್ಟೆಪಾಡಿಗೋಸ್ಕರ ನಾವು ಈ ಸಭೆಗಳನ್ನು ಮಾಡ್ತಾ ಇಲ್ಲ. ಈ ದೇಶದ ಕಾನೂನು ಸಾಯ್ತಾ ಇದೆ, ರಕ್ಷಣೆ ಮಾಡಬೇಕು. ಪ್ರಜಾಪ್ರಭುತ್ವ ದೇಶದಲ್ಲಿ ನಮಗೂ ಕೂಡ ಇದರ ಹಕ್ಕಿದೆ ಬಂಧುಗಳೇ, ಹಕ್ಕಿದೆ ನಮ್ಗೆ. ಕಾನೂನು ತಪ್ಪಿದಾಗ ಕೂಡ ಅದನ್ನು ಸರಿದಾರಿಗೆ ತರಲಿಕ್ಕೋಸ್ಕರ ಈ ಸಭೆಗಳು. ಅತ್ಯಾಚಾರಿಗಳು ನಮ್ಮ ಕಣ್ಣ ಮುಂದೆ ತಿರುಗುವಾಗ ಅದನ್ನು ಹಿಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಈ ಸಭೆಗಳು. ನಾವು ಮುಂದಿನ ದಿನಗಳಲ್ಲಿ ಯಾರ್ಯಾರು ಅತ್ಯಾಚಾರ ಮಾಡಿದ್ದಾರೆ, ಯಾರ್ಯಾರು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದ್ದಾರೆ, ಯಾವ ಯಾವ ಸರ್ಕಾರಿ ಆರೋಗ್ಯ ಅಧಿಕಾರಿ ಯಾವ ರೀತಿಯಲ್ಲಿ ಕೇಸುಗಳನ್ನು ಮುಚ್ಚಿಸಿದ್ದಾನೆ, ತನಿಖಾಧಿಕಾರಿ ಯೋಗೀಶ ಇರಬಹುದು, ಭಾಸ್ಕರ್ ರೈ ಇರಬಹುದು, ಅವನು ಕೂಡ ಇಲ್ಲಿ ಅವನಂತ ಕಾಣ್ತದೆ. ಭಾಸ್ಕರ್ ರೈ ಇವರೆಲ್ಲ ಪಾಪಿಗಳಿವರು. ಇವರ ಮನೆಯ ಹೆಂಡತಿಗೆ, ತಂಗಿಗೆ, ಅಕ್ಕನಿಗೆ, ಮಗಳಿಗೆ ಇಂಥ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತಿದ್ವಿ ಬಂಧುಗಳೇ? ಕೇಳ್ಬೇಕಲ್ಲ ನಾವು. ಇದು ನೋವಿನ ಸಂಗತಿ. ಇಂಥದ್ದಕ್ಕೆ ನಮ್ಮಂತ ಸತ್ಯವಂತರ ಅವಕಾಶವನ್ನು ಕೊಡುವುದು ಬೇಡ. ಮುಂದಿನ ದಿನಗಳಲ್ಲಿ ಪುತ್ತೂರಿನಲ್ಲಿ ಹೋರಾಟ ಪ್ರಾರಂಭ. ಪುತ್ತೂರಿನಲ್ಲಿ ಹೋರಾಟ ಪ್ರಾರಂಭ. ಇನ್ನು 2 ರಿಂದ 3 ತಿಂಗಳು ಹೋರಾಟ ಬಾಕಿ ಇದೆ. ಯಾಕಂತ ಹೇಳಿದ್ರೆ ಇವರು ಮಾಡಿದಂತ ಪಾಪಗಳು ಅಷ್ಟಿದೆ ಶತಮಾನದಿಂದ. ಅದಕ್ಕೋಸ್ಕರ ಇನ್ನು 2-3 ತಿಂಗಳು ಹೋರಾಟ ಮಾಡಬೇಕಾದಿತ್ತು. ಅದಕ್ಕೋಸ್ಕರ ನಾನು ಹೇಳುವಂತದ್ದು, ದಯವಿಟ್ಟು ಬಂಧುಗಳೇ, ಸತ್ಯದ ಹೋರಾಟದಲ್ಲಿ ಕೈ ಜೋಡಿಸಿ. ಬೇಕಾದ್ರೆ ನಾಳೆ ಬೆಳಿಗ್ಗೆ ಮಹಾಲಿಂಗೇಶ್ವರನ ಹತ್ರ ಹೋಗಿ ಯಾವುದು ಸತ್ಯ ಅಂತ ಆ ಬುದ್ಧಿ ಆ ಮಹಾಲಿಂಗೇಶ್ವರ ಕೊಡ್ತಾರೆ. ಮಹಾಲಿಂಗೇಶ್ವರ ಬೇರೆ ಅಲ್ಲ, ಆ ಮಂಜುನಾಥ ಬೇರೆ ಅಲ್ಲ, ಚಂದ್ರಮೌಳೇಶ್ವರ ಬೇರೆ ಅಲ್ಲ, ಆ ಅನ್ನಪ್ಪ ಬೇರೆ ಅಲ್ಲ. ಎಲ್ಲಾ ಶಕ್ತಿಗಳು ಒಂದೇ, ತಿಳ್ಕೊಳ್ಳಿ. ಅದರ ಜೊತೆಯಾಗಿ ಈ ಹೋರಾಟ ಇನ್ನು ಜಿಲ್ಲಾ ಪಂಚಾಯತ್ ಏರಿಯಾದಲ್ಲಿ, ತಾಲೂಕು ಪಂಚಾಯತ್ ಏರಿಯಾಗಳಲ್ಲಿ ಕೂಡ ನಡಿಬೇಕಾದಿತ್ತು. ಅದಕ್ಕೋಸ್ಕರ ಇವತ್ತು ನಿಮ್ಮಲ್ಲೆಲ್ಲ ಕಳಕಳಿಯ ವಿನಂತಿಯನ್ನು ಹೇಳುತ್ತಾ, ಜೊತೆಯಾಗಿ ಸೆಪ್ಟೆಂಬರ್ 3 ತಾರೀಕಿಗೆ ರಾಷ್ಟ್ರದ ಏನು ಭ್ರಷ್ಟ ವ್ಯವಸ್ಥೆ ಇದೆಯೋ ಆ ಅಧಿಕಾರಿಗಳ ವಿರುದ್ಧ, ಇವತ್ತು ಏನು ರಾಜಕೀಯ ವ್ಯಕ್ತಿಗಳಿಗೆ ಏನು ನಮ್ಮ ಕೂಗುಗಳು ಕಾಣುವುದಿಲ್ಲವೋ ಅಂತ ಈ ದೇಶದ ಪ್ರಧಾನಿ ಮೋದಿಜಿಯವರಿಗೆ, ಗೃಹ ಮಂತ್ರಿ ಅಮಿತ್ ಶಾಜಿ ಅವರಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಈಗಲೇ ಹೇಳಿಕೆ ಕೊಡುತ್ತಿರೋ ನನಗೆ ಏನು ಗೊತ್ತಿಲ್ಲ, ಅದು ಆಗುದಿಲ್ಲ ಅಂತ ಹೇಳುವಂತ ಗೃಹ ಸಚಿವರಿಗೂ ಕೂಡ ಕಣ್ಣು ತೆರೆಸುವಂತ ಕೆಲಸವನ್ನು ಬರುವಂತ ಸೆಪ್ಟೆಂಬರ್ 3ನೇ ತಾರೀಕಿಗೆ ಮಾಡಲಿಕ್ಕೆ ಇದ್ದೇವೆ. ನೋಡಿ, ನೀವು ಮಾಡಿದ ಪಾಪದ ಕೃತ್ಯಕ್ಕೆ ಇವತ್ತು ಜನ ಸಮೂಹ ಎದ್ದು ನ್ಯಾಯ ಕೇಳ್ತಾ ಇದೆ. ತಪ್ಪು ಮಾಡಿದ್ದೀರಿ ನೀವು ಅಂತ ಹೇಳಿ. ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು. ತನ್ಮೂಲಕ ನಮ್ಮ ಸತ್ಯದ ಶಕ್ತಿಯನ್ನು ಉಳಿಸುವಂತ ಕೆಲಸ, ಜೊತೆಯಾಗಿ ಆ ಸೌಜನ್ಯಳ ಆತ್ಮಕ್ಕೆ ಶಾಂತಿ ಹಾಗೂ ಆರೋಪಿಗಳಿಗೆ ಶಿಕ್ಷೆ ಅನ್ನುವಂತ ದೃಷ್ಟಿಯಿಂದ ಮಾಡುವಂತ ಹೋರಾಟಕ್ಕೆ ತಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳುತ್ತಾ, ಕೊಟ್ಟಂತ ಅವಕಾಶಗಳಿಗೆ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಿದ್ದೇನೆ. ಒಂದೇ ಮಾತ್ರ ಜೈ ಶ್ರೀರಾಮ್. ದಯವಿಟ್ಟು ಒಂದೇ ಮಾತರಂ ಗೀತೆಯನ್ನ ಹಾಡ್ಲಿಕ್ಕಿದ್ದೇವೆ. ದಯವಿಟ್ಟು ಎಲ್ಲ ಬಂಧುಗಳು ನಿಲ್ಲಬೇಕು. ತನ್ನ ನಿಲುವು ಬದ್ಧತೆ ನಡೆನುಡಿಯಲ್ಲಿ ಯಾವತ್ತೂ ರಾಜಿ ಮಾಡಿಕೊಳ್ಳದ ಹಿಂದೂ ಸಿಂಹ ತಿಮರೋಡಿಯವರ ಮಾತಿಗೆ ನಾವೆಲ್ಲ ಕಿವಿಯಾಗಿದ್ದೇವೆ. ನ್ಯಾಯದ ಹೋರಾಟಕ್ಕೆ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅನ್ನುವಂಥ ಮಾತುಗಳನ್ನ ಹೇಳುತ್ತಾ
ಗೌರಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಗೌರಿ ಅಕ್ಕ ಇರು ವೇದಿಕೆಗೆ ಬರಡು. ವೇದಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಶ್ರೀಯುತ ವಿಶ್ವನಾಥ ಗೌಡ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇದರ ಅಧ್ಯಕ್ಷರು, ತಾವು ದಯವಿಟ್ಟು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವಿಶೇಷವಾಗಿ ಒಕ್ಕಲಿಗ ಗೌಡ ಸೇವಾ ಸಂಘ ಈ ಒಂದು ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾದಂತಹ ಬೆಂಬಲವನ್ನು ಸೂಚಿಸಿದೆ. ನಿಮಗೆ ವಿಶೇಷವಾದ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಪಡೆದಿರುವಂತಹ ತಾಯಿ ಕುಸುಮಾವತಿ ಅವರಿಗೆ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಧನ್ಯಕುಮಾರ್ ಬೆಳಂದೂರು ಇವರು ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇದೀಗ ಒಂದೇ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಮಾತರಂ, ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತಾ ದ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ, ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈದತ ಕರ ಕರವಾಲೆ, ಅಬಲಾ के नोमा ये तो अभले बहुफलधारिणी नमामि तारिणी रिपुदलवारिणी मातरं, वन्दे मातरं, वन्दे मातरं. तुमि विद्या तुमि धर्म तुमि हृदि तुमि मर्मा, त्वं हि प्राणा शरीरे बाहुते तुमि मा शक्ति, हृदये तुमि मा भक्ति. तोमारई प्रतिमा घड़ी मंदिरे मंदिरे, त्वं हि दुर्गा दश प्रहरण धारिणी, कमला कमलदल विहारिणी, वाणी विद्यादायिनी. नमामि त्वां नमामि कमलां अमलां अतुलां सुजलां सुफलां मातरं, वन्दे मातरं. श्यामलां सरलां सुष्मितां भूषितां धरणीं भरणीं मातरं, वन्दे मातरं, वन्दे मातरं. बोलो भारत माता की. ಇದೀಗ ಧನ್ಯವಾದ ಸಮರ್ಪಣೆ ದಿನೇಶ್ ಕುಮಾರ್ ಜೈ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಭಿನವ ಭಾರತ ಮಿತ್ರ ಮಂಡಳಿಯ ಪ್ರವರ್ತಕರಾಗಿರುವಂಥ ಧನ್ಯಕುಮಾರ್ ಬೆಳಂದೂರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಅವರ ಮೌನದಲ್ಲಿ ಅವರು ಅಧ್ಯಕ್ಷೀಯ ನುಡಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಇಷ್ಟು ಹೊತ್ತು ಹೋರಾಟದ ಕಿಚ್ಚನ್ನು ಹಚ್ಚಿರತಕ್ಕಂತಹ ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳು.